except this, everything was good. ಇದು ಸರ್ವ್ ಮಾಡುವ ರೀತಿ ನೋಡಿ. ಇದು ಅವಕಾಡೋ, grapes and tender coconut. ನಾನು ಹಾಗೆ ಹಾಕ್ತೇನೆ. Hi friends, welcome back to the channel. ಸೊ ನಾವಿವತ್ತು ಒಂದು ಹೋಟೆಲ್ಗೆ ಊಟಕ್ಕೆ ಹೋಗ್ತಿದ್ದೇವೆ, ರೆಸ್ಟೋರೆಂಟ್ಗೆ. ಇದು ಇರೋದು ಕಾಸರಗೋಡಲ್ಲಿ. ಈ ಹೋಟೆಲ್ನ ವಿಶೇಷತೆ ಹೇಳ್ಬೇಕಾದ್ರೆ, ನಾರ್ಮಲಿ ನೀವು ಹೋಟೆಲಿಗೆ ಹೋದ್ರೆ ಪ್ಲೇಟಲ್ಲಿ ಊಟವನ್ನು ಸರ್ವ್ ಮಾಡ್ತಾರೆ ಅಥವಾ ಬಾಳೆ ಎಲೆ ಊಟ ಅಂತ ಸರ್ವ್ ಮಾಡ್ತಾರೆ. ಆದರೆ ಇಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಊಟವನ್ನು ಸರ್ವ್ ಮಾಡ್ತಾರೆ. ತುಂಬ ಡಿಫ್ರೆಂಟ್ ಆಗಿ ಸರ್ವ್ ಮಾಡ್ತಾರೆ. ಆ್ಯಂಡ್ ಟೇಸ್ಟ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಎಲ್ಲ ಸೂಪರ್ ಆಗಿರುತ್ತೆ. ಸೀ ಫುಡ್ ಅಲ್ಲ ಎಲ್ಲ ಉಂಟಾ ಅಂತ ಮಿಕ್ಸಿಯಾ. ಸೊ ಬನ್ನಿ ಹೋಗುವ. ಹೋಟೆಲ್ ಎಲ್ಲಿದೆ, ಹೇಗಿದೆ, ಊಟವನ್ನು ಮಾಡಿ ಬರುವ. ನನ್ನ ಇಬ್ಬರು ಕಸಿನ್ಸ್ ಇದ್ದಾರೆ, ಅವರು ಹೈಡ್ ಮಾಡ್ತಿದ್ದಾರೆ ನೋಡಿ. ಇಬ್ಬರು ಕಸಿನ್ಸ್ ಇದ್ದಾರೆ. ಅವರು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಂದು, ಈಗ ಕರ್ನಾಟಕದಿಂದ ಕೇರಳಕ್ಕೆ ಕರ್ಕೊಂಡು ಬಂದಿದ್ದೇವೆ ಅವರಿಗೆ. ಸೊ ನಮ್ಮ ಮನೆಗೆ ಬಂದಿದ್ರು, ಅಲ್ಲಿಂದ ಈಗ ಊಟಕ್ಕೆ ಹೋಗುವ ಅಂತ. ಅಲ್ಲಿ ಫುಡ್ ಡಿಫ್ರೆಂಟ್ ಆಗಿರುತ್ತೆ, ಸೊ ಅವರಿಗೆ ಟೇಸ್ಟ್ ಮಾಡಿ ಕೊಡುವ ಅಂತ. ಸೊ ಲೆಟ್ಸ್ ಗೋ. ನಾವು ಕಾಸರಗೋಡು ರೀಚ್ ಆದ್ವಿ. ನ್ಯಾಷನಲ್ ಹೈವೇ ರೋಡ್ ಎಲ್ಲ ನೋಡಿ ಸೂಪರ್ ಆಗಿದೆ ಆಯ್ತಾ. ನಮ್ ನ್ಯಾಷನಲ್ ಹೈವೇ ಹೆಂಗಿದೆ ಅಂದ್ರೆ, ನಾವು ತಲಪಾಡಿಯಿಂದ ಕುಂಬ್ಳೆಗೆ ಒಂದು 20 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೇವೆ, ಅಷ್ಟು ಒಳ್ಳೇದಾಗಿದೆ ರೋಡ್. ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಚಾರ್ಜಿಂಗ್ ಪಾಯಿಂಟ್ ಉಂಟು ನೋಡಿ ಅಲ್ಲಿ. ಒಳ್ಳೇದಲ್ಲ ಇದು? ಟಾಕೀಸ್ ಅಲ್ಲ, ಮೂವಿ ಮ್ಯಾಕ್ಸ್ ಟಾಕೀಸ್ ಆಗಿ ಮುಂದೆ ಹೋಗ್ಬೇಕು. ಮೂವಿ ಮ್ಯಾಕ್ಸ್ ಆಗಿ ಅದರಿಂದ ಒಳಗೆ ಬರ್ಬೇಕು. ಇಲ್ಲಿ ತುಂಬಾ ಓಲ್ಡ್ ಬಿಲ್ಡಿಂಗ್ಸ್ ಎಲ್ಲ ನೋಡ್ಲಿಕ್ಕೆ ಸಿಗೋದು ತುಂಬಾ ಕಡಿಮೆ ಅಲ್ಲ. ಸೊ ಫೈನಲಿ ನಾವು ರೀಚ್ ಆದ್ವಿ ನೋಡಿ. ಇದೆ ಆ ರೆಸ್ಟೋರೆಂಟ್ ನೋಡಿ, ಅನಿಸ್ತಾ ಉಂಟಾ? ಇದೆ Kasaragod authentic chicken. ಇಲ್ಲಿ ನೋಡಿ ವಂಡರ್ಸ್ ಆಫ್ ಪಾಟ್. ಈ ಪಾಟ್ ಅಲ್ಲಿ ಸರ್ವ್ ಮಾಡೋದು ನೋಡಿ. ಸೊ ಲೆಟ್ಸ್ ಗೋ. ಮೆನು ನೋಡಿ, ಇವತ್ತು ಮೆನುವೇ ಡಿಫ್ರೆಂಟ್ ಆಗಿದೆ. ನಮ್ಮ ಜೊತೆ ಮಹೇಶ್ ಅಣ್ಣ ಬಂದಿದ್ದಾರೆ. ಎಂತೆಲ್ಲ ಆರ್ಡರ್ ಮಾಡಿದ್ವಿ ಹೇಳಿ? ಅವ್ರ ಮಲಯಾಳಲ್ಲಿ ಏನೋ ಆರ್ಡರ್ ಮಾಡಿದ್ರು, ನಂಗೆ ಅರ್ಥ ಆಗ್ಲಿಲ್ಲ. ಇವಾಗ ನೋಡಿ ಇಲ್ಲಿ ಐಡ್ ಆಗೋದು ಇಬ್ಬರು. ನಾನು ಹಾಗೆ ಆಗ್ತೇನೆ. ಸಲ್ಲು ಖಾಲಿ ಆಕ್ಟಿಂಗ್ ರೀ. ಅದೆಂತ ಚಟ್ಟಿ ಚೂರ? ಚಟ್ಟಿ ಚೂರ್. ಓಕೆ, ನಾಲ್ಕಾ? 1 2 5 ಚಟ್ಟಿ ಚೋರು ಆರ್ಡರ್ ಮಾಡಿದ್ದೆ. ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಪಾಟಲ್ಲಿ ಅವರು ಸರ್ವ್ ಮಾಡ್ತಾರೆ ಮೀಲ್ಸ್ ಅನ್ನ ಆಯಿತಾ. ಅದರಲ್ಲಿ 3 ಫಿಶ್, 2 ಚಿಕನ್, ಅದಾದಮೇಲೆ ಒಂದು ಪ್ರಾನ್ಸ್ ಡ್ರೈ ಅಲ್ಲ, ಪ್ರಾನ್ಸ್ ಡ್ರೈ ಒಂದು, ಅದಾದಮೇಲೆ ಬೊಂಡಾಸ್ ಈ ಸ್ಕ್ವಿಡ್ ಮಸಾಲಾ ಫ್ರೈ ಒಂದು ಆರ್ಡರ್ ಮಾಡಿದ್ವಿ. ಸೊ ನೋಡುವ ಹೇಗಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಗೃಹ ಉಪಯೋಗಿ ವಸ್ತುಗಳು ಇಟ್ಟಿದ್ದಾರೆ. ಓಲ್ಡ್ ಸಿಲ್ವರ ಗೊತ್ತಿಲ್ಲ, ಸಿಲ್ವರ್ ಥರ ಉಂಟು. ಇದು ನೋಡಿ, ಮೊಸರಿಂದ ಮಜ್ಜಿಗೆ ಮಾಡಿ ಅಂತ ಅದು ತೆಗಿತಾರೆ. ಎಲ್ಲೋ ನೀರು, ಬೆಣ್ಣೆ ತೆಗಿತಾರಲ್ಲ ಅದು. ನೀವೇನಾದರೂ ಈ ರೆಸ್ಟೋರೆಂಟನ್ನು ವಿಸಿಟ್ ಮಾಡೋದಾದರೆ ಇದರ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಚೆಕ್ ಮಾಡ್ಬೋದು. ಶರಣ್
ಸೊ ಇದು ಇವರದೇ ಇದನ್ನು ಆರ್ಡರ್ ಮಾಡಿದ್ವಿ ನಾವು. ಇದು ಅವಕಾಡೋ, ಗ್ರೇಪ್ಸ್ ಆ್ಯಂಡ್ ಟೆಂಡರ್ ಕೊಕೊನೆಟ್. ನಾನು ಇದು ಆರ್ಡರ್ ಮಾಡಿದೆ, ಟೆಂಡರ್ ಕೊಕೊನೆಟ್. ನನ್ನ ಕಸಿನ್ ಗ್ರೇಪ್ಸ್ ಆರ್ಡರ್ ಮಾಡಿದ. ಇವರದ್ದು ಇದು ಟೇಸ್ಟ್ ಮಾಡಿ ಹೇಗುಂಟು ಹೇಳಿ. ಒಳ್ಳೆದುಂಟಾ? ಲೀವ್ ಲೇನಾ ಟ್ರೈ ಕಿಯಾ? सेम कलर आ गई ಎಲ್ಲ ಲೈಟ್ ಜಾನದು ಗ್ರೀನ್ ಟೆಂಡರ್ ಕೊಕೊನೆಟ್ ಒಳ್ಳೆದುಂಟು. ಇದು ಅವಕಾಡೋ ಅವಕಾಡೋ ರೀ. ನನಗೆ ಈ ಡ್ರಿಂಕಲ್ಲಿ ಟೆಂಡರ್ ಕೊಕೊನೆಟ್ ಮತ್ತು ಗ್ರೇಪ್ಸ್ ಇಷ್ಟ ಆಯಿತು. ಅವಕಾಡೋ ಅಷ್ಟೊಂದು ಇಷ್ಟ ಆಗಲಿಲ್ಲ, ಯಾಕೆಂದರೆ ನನಗೆ ಅವಕಾಡೋ ಫ್ರೂಟ್ ಇಷ್ಟ ಇಲ್ಲ ಅಷ್ಟಾಗಿ. ಸೊ ಅವಕಾಡೋ ಮಿಲ್ಕ್ ಶೇಕ್ ಕೂಡ ನನಗೆ ಇಷ್ಟ ಆಗಲಿಲ್ಲ. ಇದು ಚಿಕನ್ ಆರ್ಡರ್ ಮಾಡಿದ್ದು ನೋಡಿ ಎಂತೆಲ್ಲ ಇದೆ ಅಂತ. ಕಲ ಪ್ರೊಸೆಸ್ चिकन फ्राई टूना ಪಲ್ಯ, ಗ್ರೇವಿ ಎಲ್ಲ वो क्या ಇದು ನಾನು ಆರ್ಡರ್ ಮಾಡಿದ್ದು ಫಿಶಲ್ಲಿ ನೋಡ್ಬೋದು ಪಾಪಡ್ ಇದೆ, ಫಿಶ್ ಫ್ರೈ ಬಂದಿದೆ, ಅದ್ರ ಜೊತೆಗೆ ಆಮ್ಲೆಟ್, ಕಿಂಗ್ ಫಿಶ್, ಅದರ ಜೊತೆಗೆ ಬೀಟ್ರೂಟ್ ಪಲ್ಯ, ಸಾಂಬಾರು ಎಲ್ಲ ಉಂಟು ನೋಡಿ, ಹೀಗೆ ಬರುತ್ತೆ. ಇದು ಪ್ರಾನ್ಸ್ ಫ್ರೈ ಮತ್ತು ಇದು ಸ್ಕ್ವಿಡ್ ಮಸಾಲ ಫ್ರೈ. ಲೆಟ್ಸ್ ಈಟ್. ಹೇಗುಂಟು? ಟೇಸ್ಟ್ ಮಾಡಲಿಲ್ಲ. ಅದೆಂತ ಮಹೇಶ್? ಗ್ರೇವಿಯಾ? ಫಿಶ್ ಗ್ರೇವಿ ಮತ್ತು ಸಾಂಬಾರ? ಓಕೆ, ಫಿಶ್ ಗ್ರೇವಿ ಮತ್ತು ಸಾಂಬಾರು ಇದರಲ್ಲಿ ನೋಡಿ ರೈಸಿಗೆ ಗ್ರೇವಿ ಕೊಟ್ಟಿದ್ದಾರೆ, ಮತ್ತು ಇದು ಕಡಲೆದು ಗ್ರೇವಿ, ಆಮ್ಲೆಟ್, ಫ್ರೈಡ್ ಚಿಲ್ಲಿ, ಅದ್ರ ಜೊತೆಗೆ ಚಟ್ನಿ, ಇದು ಅಂಜಲ್ ಫಿಶ್ ಫ್ರೈ, ಪಿಕ್ಕಲ್ ಉಂಟು, ಮತ್ತು ಐ ಥಿಂಕ್ ವಾಟ್ ಈಸ್ ದಿಸ್? ಓಕೆ, ತೌತೆ. ಅದ್ರ ಜೊತೆಗೆ ಬಟರ್ ಮಿಲ್ಕ್ ಸೂಪ್ ಬಂತು. ಇದು ಸರ್ವ್ ಮಾಡುವ ರೀತಿ ನೋಡಿ, ಸ್ವಲ್ಪ ಸಾಕಾಯ್ತು. ವಾವ್, ನೈಸ್. ಕಾಲದೆ ಊಟ ಆಯ್ತು, ಈಗ ಹೊರಟದ್ದು. ಇಂಗ್ಲೇನಿ ಸ್ಪೈಸ್ ಇಸ್ತಾಳೆ ಪಿಕ್ ಬಳ. Except this, everything was good. Then why did you order that grape drink? This is good. This is good. This guy told me to order grape. Avocado So did I. ಒಳ್ಳೆದುಂಟು. It's all the same, just it's mixed with avocado. It's This is all mixed with 90% tender same. coconut. ಅವನು ಗ್ರೇಪ್ ತಗೊಂಡ, ಅದು ಗ್ರೇಪ್ ಸ್ವಲ್ಪ ಹುಳಿ ಉಂಟು, ಅದಕ್ಕೆ ಅವನಿಗೆ ಅಷ್ಟು ಇಷ್ಟ ಆಗಲಿಲ್ಲ. Super 7 out of 10. Food was good. A super 7 out of 10. A South Indian was dishes. The ambience. Masala The fried ambience was- mirchi. masala fried mirchi. बहुत अच्छा था ना. बटर मिल्क, It touched my gut. ಬಟರ್ ಮಿಲ್ಕ್ बहुत अच्छा था. ಸೊ ನೀವು ಕೂಡ ಇಲ್ಲಿ ಬರ್ಬೋದು, ಫುಡ್ ಅನ್ನು ಟ್ರೈ ಮಾಡ್ಬೋದು. ಫುಡ್ ಅನ್ನು ಬಾಂಬ್ ಆಗಿದೆ ಇಲ್ಲಿ, ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಸಿಗೋಣ. ಬೈ ಬಾಯ್.